ಕೋವಿಡ್ ಮೂರನೇ ಅಲೆಯ ಸಾಧ್ಯತೆಯ ಹಿನ್ನೆಲೆಯಲ್ಲಿ ಈಗಾಗಲೇ ಜಿಲ್ಲೆಯಲ್ಲಿ ಮುಂಬರುವ ದಸರಾ ಹಬ್ಬಗಳಿಗೆ ಸಾರ್ವಜನಿಕರ ಸಾಮೂಹಿಕ ಭಾಗವಹಿಸುವಿಕೆಯೊಂದಿಗೆ ಹಬ್ಬ ಹರಿದಿನಗಳ ಆಚರಣೆಗೆ ಅವಕಾಶವಿರುವುದಿಲ್ಲ ಎಂದು ದಕ್ಷಿಣ ಕನ್ನಡ ಜಿಲ್ಲಾಧಿಕಾರಿ ಡಾ ರಾಜೇಂದ್ರ ಕೆವಿ ಹೇಳಿದ್ದಾರೆ. ದಕ್ಷಿಣ ಕನ್ನಡ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘದ ವತಿಯಿಂದ ಪ್ರೆಸ್ ಕ್ಲಬ್ನಲ್ಲಿ ಆಯೋಜಿಸಲಾದ ಸಂವಾದ ಕಾರ್ಯಕ್ರಮದಲ್ಲಿ ಅವರು ಕೋವಿಡ್ ಮೂರನೇ ಅಲೆಗೆ ಸಂಬಂಧಿಸಿ ದಕ್ಷಿಣ ಕನ್ನಡ ಜಿಲ್ಲಾಡಳಿತ ಕೈಗೊಂಡಿರುವ ಸಿದ್ಧತೆಗಳ ಬಗ್ಗೆ ಮಾಹಿತಿಯನ್ನ ನೀಡಿದರು. ತುಳುನಾಡಿನ ಪ್ರಮುಖ ಆಚರಣೆಯಾದ ನಾಗರ ಪಂಚಮಿಯ ದಿನದಂದು ದೇವಾಲಯಗಳಲ್ಲಿ ಭಕ್ತರಿಂದ ವಿಶೇಷ ಪೂಜೆ ಸೇವೆಗಳಿಗೆ ಅವಕಾಶವಿರುವುದಿಲ್ಲ. ಸಾಂಪ್ರದಾಯಿಕವಾಗಿ ದೇವಸ್ಥಾನಗಳ ಅರ್ಚಕರಿಂದ ನಡೆಯುವ ಧಾರ್ಮಿಕ ವಿಧಿವಿಧಾನಗಳು ನಡೆಯಲಿವೆ. ಸ್ವಾತಂತ್ರ್ಯ ದಿನಾಚರಣೆಯೂ ಕೂಡ ನಿಗದಿತ ಸಿಬ್ಬಂದಿ ಹಾಗೂ ಜನಪ್ರತಿನಿಧಿಗಳ ಸಮ್ಮುಖದಲ್ಲಿ ಸಾರ್ವಜನಿಕರ ಭಾಗವಹಿಸುವಿಕೆ ಇಲ್ಲದೆ ನಡೆಸಲಾಗುತ್ತಿದೆ. ಕೃಷ್ಣ ಜನ್ಮಾಷ್ಟಮಿ, ಗಣೇಶ ಹಬ್ಬದ ಸಂದರ್ಭದಲ್ಲೂ ಸಾರ್ವಜನಿಕವಾಗಿ ಚಪ್ಪರ, ಶಾಮಿಯಾನ ಹಾಕಿಕೊಂಡು ಮೆರವಣಿಗೆಯೊಂದಿಗೆ ಯಾವುದೇ ಕಾರ್ಯಕ್ರಮಕ್ಕೆ ಅವಕಾಶ ನೀಡದಿರಲು ಈಗಾಗಲೇ ಚಿಂತನೆ ಮಾಡಲಾಗಿದೆ ಎಂದು ಡಾ ರಾಜೇಂದ್ರ ಕೆವಿ ತಿಳಿಸಿದರು. ಈ ವಾರಾಂತ್ಯದಲ್ಲಿ ವೀಕೆಂಡ್ ಕರ್ಫ್ಯೂ ಇರಲಿದೆ. ಪರೀಕ್ಷೆಗೆ ತೆರಳುವವರು ಇದ್ರೆ ಹಾಲ್ ಟಿಕೆಟ್ ತೋರಿಸಿ ಪ್ರಯಾಣ ಮಾಡಬಹುದು ಎಂದು ಅವರು ಹೇಳಿದರು. ಈಗ ನಾಗರ ಪಂಚಮಿ, ಆಟಿಕಳಂಜ ಇವೆಲ್ಲ ಇದ್ರ ಜೊತೆಗೆ ಸ್ಟಾರ್ಟ್ ಆದರೆ ನಾಗರ ಪಂಚಮಿ, ಗಣೇಶ ಹಬ್ಬ ಇದರೊಳಗಡೆ ಬರುವಂಥದ್ದು. ಈಗ ನಾಗರ ಪಂಚಮಿಗೂ ಕೂಡ ನಾನು ಒಂದು ಸಿಂಪಲ್ ಅಡ್ವೈಸರಿ ಹಾಕಿದ್ದೀನಿ. ಎಲ್ಲೂ ಕೂಡ ದೇವಸ್ಥಾನದ ಒಳಗಡೆ ಅದನ್ನ ಆಚರಣೆ ಅಂದ್ರೆ ಅವರು ಒಂದು ಧಾರ್ಮಿಕವಾಗಿ ಏನು ಮಿನಿಮಮ್ ಇದರೊಳಗಡೆ ಮಾಡಬೇಕು ಅದನ್ನ ಮಾಡಬೇಕು. ವಿಶೇಷ ಸೇವೆಗಳನ್ನ ಜನಗಳಿಗೆ ಮಾಡೋದಕ್ಕೆ ಒಳಗಡೆ ಅವಕಾಶ ಇರಲ್ಲ. ಹೊರಗಡೆ ಈಗ ನಾಗರ ಬನ ಇರುತ್ತೆ, ನಾಗರ ಹುತ್ತ ಇರುತ್ತೆ, ಅಂತ ಕಡೆಗಳಲ್ಲಿ ಬಹಳ ಜನ ಸೇರುವಂತ ಸಂಭವ ಇದ್ರೆ ಲೋಕಲ್ PDO ಅಥವಾ ಅರ್ಬನ್ ಲೋಕಲ್ ಬಾಡಿ ಚೀಫ್ ಆಫೀಸರ್ಸ್ಗಳು ಮತ್ತೆ ಸ್ಥಳೀಯ ಪೊಲೀಸ್ನವರ ಸಹಾಯ ತಗೊಂಡು ಗುಂಪಾಗಿ ಸೇರದೇ ಇರೋ ಹಾಗೆ ಮಾಡೋದಕ್ಕೆ ನಾವು ಡೈರೆಕ್ಷನ್ಸ್ ಹೇಳಿದೀವಿ. ಅದನ್ನ ಸ್ಥಳೀಯ ಆಡಳಿತಗಳು ಮಾಡ್ಕೋಬೇಕು ಅನ್ನೋಂಥ ಡೈರೆಕ್ಷನ್ಸ್ ಕೊಟ್ಟಿದ್ವಿ. ಮತ್ತೆ ಗಣೇಶ ಹಬ್ಬಕ್ಕೂ ಸಮೇತ ಯಾವುದೇ ಇದರೊಳಗಡೆನೂ ಕೂಡ ಸಾರ್ವಜನಿಕ ಜಾಗಗಳಲ್ಲಿ ಗಣಪತಿಯನ್ನ ಇಡಬಾರ್ದು ಅನ್ನುವಂಥ ಒಂದು ಡೈರೆಕ್ಷನ್ಸ್ ಅನ್ನ, ಯಾಕೆಂದ್ರೆ ಕಾಲಕ್ಕೆ ರಾಜ್ಯ ಸರ್ಕಾರದಿಂದನೂ ಕೆಲವೊಂದು ಡೈರೆಕ್ಷನ್ಸ್ ಬರ್ತಾ ಇರುತ್ತೆ. ಹಾಗಾಗಿ ಸಾರ್ವಜನಿಕ ಪ್ರದೇಶಗಳಲ್ಲಿ ಹೊರಗಡೆ ಎಲ್ಲೂ ಚಪ್ರ ಹಾಕಿ, ಶಾಮಿಯಾನ ಹಾಕಿ, ಎಕ್ಸ್ಟೆನ್ಷನ್ ಮಾಡಿ, ಶೆಡ್ ಹಾಕಿ ನಾವು ಗಣಪತಿಯನ್ನ ಕೂರಿಸುವಂತ ಇದ್ರೊಳಗಡೆ ನಾವು ಅನುವು ಮಾಡಬಾರ್ದು ಅನ್ನೋಂಥ ನಿರ್ಧಾರವನ್ನ ಮಾಡಬೇಕು ಅಂತ ಜಿಲ್ಲಾಡಳಿತ ಯೋಚನೆ ಮಾಡ್ತಾ ಇದ್ವಿ. ಮುಂದಿನ ದಿವಸದಲ್ಲಿ ಕೂಡ ನಾವು ಕೆಲವೊಂದು ಜನಪ್ರತಿನಿಧಿಗಳ ಡಿಸ್ಟ್ರಿಕ್ಟ್ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಅಥಾರಿಟಿಯ ಮೀಟಿಂಗ್ ಅಲ್ಲೂ ನಿರ್ಣಯ ಮಾಡ್ತೀವಿ. ಆದ್ರೆ ಈಗ ಹೇಳಿರೋದು ಯಾವುದೇ ಕಾರಣಕ್ಕೂ ಅವರ ದೇವಸ್ಥಾನದ ಪ್ರಿಮೈಸಸ್ ಅಲ್ಲಿ ಒಂದು ದಿವಸನೋ ಸಮುದಾಯ ಭವನದಲ್ಲಿ ಒಂದು ದಿವಸ ಇಟ್ಕೊಂಡು ಯಾವುದೇ ಮೆರವಣಿಗೆ ಇಲ್ಲದೆ, ಯಾವುದೇ ಗುಂಪು ಆಗದೆ ಇರೋ ಹಾಗೆ ಸಿಂಪಲ್ ಆಗಿ ಸರಳವಾಗಿ ಧಾರ್ಮಿಕ ಆಚರಣೆ ಬೇರೆಯವರಿಗೆ ತೊಂದರೆ ಆಗದೆ ಇರೋ ಹಾಗೆ, ಸೋಂಕು ಸ್ಪ್ರೆಡ್ ಆಗದೆ ಇರೋ ಹಾಗೆ ಮಾಡಬೇಕು ಅನ್ನುವಂಥ ಕಂಡೀಷನ್ಸ್ಗಳಲ್ಲಿ ಹೇಳಿದ್ವಿ.